ವಿಚ್ಛೇದನ ಪಡೆದ ನಂತರ ಸಮಂತ ಹಾಗೂ ನಾಗಚೈತನ್ಯ ತಮ್ಮ ಸಿನಿ ಕೆರಿಯರ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತಿದ್ದಾರೆ. ಡಿವೋರ್ಸ್ ಬಳಿಕ ಸಮಂತ ಸಾಕಷ್ಟು ಬಾರಿ ತಮ್ಮ ವಿಚ್ಛೇದನ ಬಗ್ಗೆ ಮಾತನಾಡಿದರು. ಆದರೆ ನಾಗಚೈತನ್ಯ ಎಂದೂ ಮಾತನಾಡಿರಲಿಲ್ಲ. ಆದರೆ ಇದೀಗ ಮೊದಲ ಬಾರಿಗೆ ಹೇಳಿಕೆ ನೀಡಿರುವ ಅವರು ಆನ್ ಸ್ಕ್ರೀನ್ ಮೇಲೆ ನಾನು ಸಮಂತ ಜೊತೆ ಒಳ್ಳೆ ಕೆಮಿಸ್ಟ್ರಿ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಬಂಗಾರ ರಾಜು ಸಿನಿಮಾದ ಪ್ರಚಾರದ ವೇಳೆ ನಾಗಚೈತನ್ಯ ತಮ್ಮ ಡಿವೋರ್ಸ್ ವಿಚಾರದ ಬಗ್ಗೆ ಮೌನ ಮುರಿದಿದ್ದಾರೆ. ಸಮಂತ ಹಾಗೂ ನಾಗಚೈತನ್ಯ ಅವರ ಪರಿಚಯವಾದ ಬಳಿಕ ಅವರ ನಡುವೆ ಪ್ರೀತಿ ಹುಟ್ಟಿದ್ದೇ ಸಿನಿಮಾ ಮೂಲಕ. ಸಮಂತ ಹಾಗೂ ನಾಗಚೈತನ್ಯ ಇಲ್ಲಿಯವರೆಗೂ 4 ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದಾರೆ. ಸಮಂತ ನಾಗಚೈತನ್ಯ ಜೋಡಿಯನ್ನು ಪ್ರೇಕ್ಷಕರು ಕೂಡ ಮೆಚ್ಚಿಕೊಂಡಿದ್ದರು. ನಾಗಚೈತನ್ಯ ಅವರು ಕೂಡ ಇದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಬಂಗಾರ ರಾಜು ಚಿತ್ರದ ಪ್ರಚಾರದ ವೇಳೆ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ನೀವು ಆನ್ ಸ್ಕ್ರೀನ್ ಮೇಲೆ ಯಾವ ನಟಿಯ ಜೊತೆ ಉತ್ತಮ ಕೆಮಿಸ್ಟ್ರಿ ಹೊಂದಿದ್ದೀರಿ ಎಂಬ ಪ್ರಶ್ನೆಯನ್ನು ಕೇಳಲಾಯಿತು. ಪ್ರಶ್ನೆಗೆ ಉತ್ತರಿಸಿದ ನಾಗಚೈತನ್ಯ ಸಮಂತ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ನಾಗಚೈತನ್ಯ ನೀಡಿದ ಉತ್ತರ ನಿಜಕ್ಕೂ ಅಚ್ಚರಿ ಮೂಡಿಸಿರುವುದು ಸುಳ್ಳಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.